ಶಮೀರ್ ದಾಳಿಯಲ್ಲಿ ಬಂಗೇರಕಟ್ಟೆಯ ಕಳೆದ ಪಂದ್ಯದ ಹೀರೋ ಮೊದಲ ದಾಳಿಯಲ್ಲಿ ಟಕಲಾಗ್ತಾ ಇದ್ದಾರೆ. ಓಹೋ, ಸುಂದರತ ಹೇಳಿಕಕ್ಕೆ ಮೊದಲ ಅಂಕ ವಿದ್ಯಾಂಜಲಿ ಖಾತೆಗೆ ಶ್ರವಣಗೌಡ ದಾಳಿಯಲ್ಲಿ. ಇದು ಮೊದಲ ಉಪಾಂತ್ಯ ಸ್ಪರ್ಧೆ ಆಗಿರುತ್ತದೆ. ಮುಂದಿನ ಸ್ಪರ್ಧೆಗಾಗಿ ಈಗ ತಾನೇ ಗುರುವಾಯೂರ ಕೆರೆ ತಂಡ ಸರಿ ಹಂತಕ್ಕೆ ತಲುಪಿದ. ಶ್ರವಣಿಂದ ಇನ್ನೊಂದು ಅಂಕ. ಆರಂಭದ 2 ಅಂಕಗಳು ನಮ್ಮ ಲೇಖನಕಾರರ ಲೇಖನಿ ಒಂದೇ ಕಡೆ ವಾಲಿದೆ. 2-0 उड़ाड़ 60 किलो अंतर्गत फाइनल मुकाबला कुछ ही क्षण में शुरू होने जाने वाले हैं. हरियाणा टीम जरा गौर किया जाए. यहाँ नासिर बंगेरकट्टे करगिराए मुक्त विभागದ ಸೆಮಿಫೈನಲ್ ಮುಗಿದ ನಂತರ ಕೆಜಿ ವಿಭಾಗದ ಫೈನಲ್. ಬಂಗೇರಕಟ್ಟೆಯ ನಾಸಿರನ ಬಂಧನದೊಂದಿಗೆ 3ನೇ ಅಂಕ ಉಳ್ಳಾಳ ಖಾತೆಗೆ. ಶ್ರವಣ ಇರ ಶ್ರವಣ್ 2 ಶ್ರವಣ್ ನಡುವೆ ಜುಗಲ್ಬಂದಿ ಜಂಪು. ಇರಾ ಗ್ರಾಮವನ್ನ ಕಬಡ್ಡಿ ಮುಖೇನ ಪರಿಚಯಿಸುವಂತಹ ಗ್ರಾಮೀಣ ಪ್ರತಿಭೆ ಇರಾ ಶ್ರವಣ. 4-0 ಬಂಗೇರಕಟ್ಟೆಯ ಇನ್ನೋರ್ವ ನಾಸಿರ್ ದಾಳಿ. ಶಮೀರ್ ಬಂಧನವಾದ ತರುವಾಯ ಅಂಕಗಳೆಲ್ಲವೂ ಕೂಡ ವಿದ್ಯಾಂಜನೆಯ ಖಾತೆಗೆ ಸೇರಲ್ಪಡ್ತಾ ಇದೆ. ಇದು 38ನೇ ವರ್ಷದ ಪೂಜಾಲಕಟ್ಟೆಯ ಕಬಡ್ಡಿ ಹಬ್ಬ. ಮೊದಲ ಅಂಕ ಬಂಗೇರಕಟ್ಟೆಯ ಖಾತೆಯ ಪ್ರಾರಂಭ. ಶಮೀರ್ ಬಡಭಾಗದಲ್ಲಿ 4-1. ಶಮೀರ್ ಮತ್ತೆ ದಾಳಿಯಲ್ಲಿ 5-1 ಮುಂದಿನ ತಿಂಗಳ 17ನೇ ತಾರೀಕು ವಾಮನ ಪದವಿನ ರಾಷ್ಟ್ರೀಯ ಪ್ರೊ ಕಬಡ್ಡಿ ತಾರೆಗಳು ಭಾಗವಹಿಸುವಂತಹ ಬೃಹತ್ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 8-4 ಸ್ಪರ್ಧೆ. ಮಧ್ಯಂತರ ವಿರಾಮದ ಬಳಿಕದ ಆಟದಲ್ಲಿ ಇದು ಅಶ್ವತ್ಥನ ಆಟ. ದ್ವಿತೀಯ ಅವಧಿಯಲ್ಲಿ ಮುಂದಿನ ದ್ವಿತೀಯ ಸೆಮಿಫೈನಲ್ ಕೂಡ ಈ ಸ್ಪರ್ಧೆಯ ವಿಜೇತರ ತಂಡಗಳ ಮಧ್ಯೆ ಸಾಯಿರಾಮ್ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪರಾಕ್ರಮಿ ತಾರೆ ಶಮೀರ್ ಮತ್ತೆ ಮೊದಲ ದಾಳಿಯಲ್ಲಿ ವಿಫಲತೆಯನ್ನ ಕಂಡಂತಹ ಶಮೀರ ಬಂಗೇರಕಟ್ಟೆಗೆ ಕಳೆದ ಪಂದ್ಯದ ಹಾಗೆ ತಿರುವನ್ನ ತರಲು ಸಾಧ್ಯನಾ? ನಮ್ಮ ಜೊತೆ ಈ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಪಂಚಾಯತ್ ಸದಸ್ಯರಂತ ಹರೀಶ್ ಕೊಡತ್ಯಾರು ಇದ್ದಾರೆ. ಶ್ರೀಯುತರನ್ನ ಬಹಳಷ್ಟು ಪ್ರೀತಿಯಾದ ಏಕಾಂಗಿಯಾಗಿ ಸೂಪರ್ ಟೇಕಲ್ ಆನ್ ಅಗೇನ್ ಶ್ರವಣ್ ಗೌಡ. ಪ್ರೇಮಳವರ ಇದು ಸೆಮಿಫೈನಲ್ ಮತ್ಸರമാണ് പൂഞ്ചാൽക്കട്ട എന്നാൽ അത് ദക്ഷിണ ഇന്ത്യയുടെ കബഡിയുടെ മഹാ ഉത്സവമാണ്. പൂരപ്പുറമ്പാണ് ഇത് പൂഞ്ചാൽക്കട്ടയാണ്. 10-6 in favor of Manatya. ಹೇಮಂತ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಬಹುಶಃ ಲೇಖನಿಗಳೆಲ್ಲ ಒಂದೇ ಭಾಗದಲ್ಲಿ. ಆಹಾ, ಅದ್ಭುತವಾದ ಟ್ಯಾಕಲ್. ಬೇಲೂರು ಥರ್ಡ್ ರೈಟ್ ಶಮೀರ್. ಥರ್ಡ್ ರೈಟ್ ಡೂ ಆರ್ ಡೈ ರೈಡ್ ಅಲ್ಲಿ ಶಮೀರ್ ಬಂಗೇರಕಟ್ಟೆ. ಕಾರ್ಯಕ್ರಮದ ಇತಿಹಾಸ ಸಮಾನ ಅನೇಕ ವೀಕ್ಷಕರಿಂದ ನೇರ ಪ್ರಸಾರವಾಗುವಂತಹ ನೋಡುವಂತಹ ನೇರ ಪ್ರಸಾರ ನಮ್ಮ ನ್ಯೂಸ್ ಮತ್ತು ನಮ್ಮ ಬಂಟ್ವಾಳ ವಾಹಿನಿಗಳಲ್ಲಿ. ಇಲ್ಲಿ ಶ್ರವಣ್ ಆಕಾಶ್ ಶೆಟ್ಟಿ ಅವರ ಶಿಷ್ಯಗಣದಲ್ಲಿ ಬರುವ ಇನ್ನೊಂದು ಅಂಕವನ್ನು ಕಬಳಿಸಿಕೊಂಡಿದ್ದ ಶಮೀರ್. ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ಬಂಗೇರಕಟ್ಟೆ. 8-1 7-2 ಕೊನೆಯ 4 ನಿಮಿಷಗಳು 10-8 ಸ್ಪರ್ಧೆ.
2 ಅಂಕಗಳ ಅಂತರದಲ್ಲಿ ಸೋಲ್ಜರ್ಸ್ ಮಡಂತ್ಯಾರ್ ಮುನ್ನಡೆಯಲ್ಲಿದೆ. ಇಲ್ಲಿ 7-2 ವಿದ್ಯಾಂಜನೇಯ ಗೆಲ್ಲುವ ತಂಡ ಫೈನಲ್ಗೆ ಬಂಧನದ ತರುವಾಯ ಆಲ್ ಔಟ್ ಆಗಿದೆ. 10-3 10-3. ವಿಘ್ನೇಶನ ಬೇಟೆ 12-8 ಸ್ಪರ್ಧೆ 12-8. ಇದು ಉತ್ತರ ಕನ್ನಡದ ಸುಶೀಲ್. 10-3 ವಿದ್ಯಾಂಜನೇಯ ಮುನ್ನಡೆಯಲ್ಲಿ ಶ್ರವಣ ಇರಾ ಡಬಲ್. ಈ ಬಾರಿ ಡಬಲ್. ನಾಸಿರ ದ್ವಯನ ಔಟ್ ಆಗಿದ್ದಾರೆ. 12-3. ಅದ್ಭುತ ಪಾದ ಚಲನೆಗಳ ಮೂಲಕವಾಗಿ ಅಂಕಗಳನ್ನು ಬೇಟೆಯಾಡುವ SDMನ ಸುಶೀಲ್ ಬೋನಸ್ ನೊಂದಿಗೆ ಮರಳಿದಾಗ ಲಾಸ್ಟ್ 3 ಮಿನಿಟ್ಸ್ 12-9 ಸ್ಪರ್ಧೆ 3 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿ ಸೋಲ್ಜರ್ಸ್ ಮಡಂತ್ಯಾರ್. ಬಂಗೇರಕಟ್ಟೆಯ ಕಡೆಯಿಂದ ಡಿಫೆನ್ಸ್ ಬಹಳಷ್ಟು ಬೇಕಾಗುತ್ತಾ ಇದೆ. ಆಹಾಹಾ, ಬಂಗೇರಕಟ್ಟೆ ವಿರುದ್ಧ ಶ್ರವಣ ಚೌವ ಅವರ ಭರ್ಜರಿ ದಾಳಿ. ಸತತ ಅಂತಿಮ 2 ದಾಳಿಗಳಲ್ಲಿ 2+2 4 ಅಂಕಗಳು ಚೌವ ಮೂಲಕ. ಸಮೀರ ಬಗಂಬಿಲದ ವಿರುದ್ಧ ಆಡಿದಂತಹ ಆಟವನ್ನ ಶಮೀರ್ ಅವರು ಆಡಬೇಕಾಗಿದೆ. ಶ್ರಮ ಸುಶೀಲ್ ದಾಳಿಯಲ್ಲಿ ಅಂತರ 3ರಲ್ಲಿ ಪ್ರಬಲ ದಾಳಿಗಾರನ ರೂಪದಲ್ಲಿ ಅಧಿಕೃತವಾಗಿ ಅಂಕಣದಲ್ಲಿ ದಾಳಿಯಲ್ಲಿರುವ ಆಟಗಾರ. ಹೇಳಿದ ಪ್ರಕಾರ ಆಗುತ್ತಾ ಇದೆ. ಶಮೀರ್ ದಾಳಿಯಲ್ಲಿ, ಶಮೀರ್ ಹಿಡಿತದಲ್ಲಿ ಬಂಗೇರಕಟ್ಟೆ. ಆಹಾ, ಇಲ್ಲಿ ಲಾಸ್ಟ್ 2 ಮಿನಿಟ್ಸ್ 13-9 ಸ್ಪರ್ಧೆ 13-9. 14-6 ವಿದ್ಯಾಂಜನೇಯ. ಇಲ್ಲಿ ನಾಸಿರ್ ಬಂಗೇರಕಟ್ಟೆ. ವಿದ್ಯಾವಂಚನೆಯ ಪಾಳ್ಯದಲ್ಲಿ ಬಹಳಷ್ಟು ಆಕಾಶ್ ಶೆಟ್ಟಿಯವರ 16-9 ಗರಡಿಯಲ್ಲಿ ಬೆಳಗಿದಂತಹ ಯುವ ತಾರೆಗಳನ್ನ ಕಾಣಬಹುದು. ಥರ್ಡ್ ಬ್ಯಾಕ್ ಆಟಗಾರ ಸುಧನ್ವಾ. ಈ ಬಾರಿ ನಶತ್ ವಿಶ್ರಾಂತಿಯ ಗೋಡಿಗೆ 16-9 ಪಂದ್ಯ. ನಶತ್ ಚತುರತೆಯ ಆಟ, ಏಕೈಕ ಪ್ರತಿಷ್ಠೆಯ ಆಟಗಾರ ಶಮೀರ್. ಬಂಗೇರಕಟ್ಟೆಯ ಭರವಸೆ ಇದೀಗ ಎಲ್ಲವೂ ಕೂಡ ಶಮೀರ್ ಅವರ ಮೇಲಿದೆ. 16-9 16-9. ರವಿಕಾಂತ್ ಮತ್ತೆ ಶಮೀರ್ ಮೂಲಕ 1 ಅಂಕ. ಇದು ಸೆಮಿಫೈನಲ್ ಪಂದ್ಯವಾಗಿದೆ. 10ನೇ ಅಂಕ 16-10 ಸ್ಪರ್ಧೆ. ವಿಕಾಸ್ ಗೌಡ ಅಲ್ಲಿ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗಿದೆ, ಇಲ್ಲಿ ಸೆಮಿಫೈನಲ್. ಇನ್ನೇನೋ ಕೇವಲ 1 ಸೆಮಿಫೈನಲ್ ಮತ್ತೆರಡು ಫೈನಲ್ಗಳು ಮಾತ್ರ. ಈ ಪಂದ್ಯಗಳು ಮುಕ್ತಾಯವಾದಲ್ಲಿ ಕೇವಲ 3 ಸ್ಪರ್ಧೆಗಳು ಮಾತ್ರ. 10 ಗಂಟೆ ನನಲಾತಿಸಿತು. ಕೊನೆಯ ನಿಮಿಷ ಸ್ಪರ್ಧೆಯಲ್ಲಿ 16-10 16-7. ಇಲ್ಲಿ 16-7 ವಿದ್ಯಾಂಜನೇಯ. ಇಲ್ಲಿ ಅಶ್ವಕನ ಆಟ 16-10 17ನೇ ಅಂಕ ಜೋಡಣೆ. ಡಿಸೆಂಬರ್ ತಿಂಗಳ 24ನೇ ತಾರೀಕಿನಂದು ಕಾಸರಗೋಡಿನ ಕೂಡ್ಲುವಿನಲ್ಲಿ 1.5 ಲಕ್ಷದ ನಗದು ಪುರಸ್ಕಾರಕ್ಕಾಗಿ ದಕ್ಷಿಣ ಭಾರತ ಮಟ್ಟದ ದೊಡ್ಡ ಕಬಡ್ಡಿ ಕಾಸರಗೋಡು ಕೂಡ್ಲುವಿನಲ್ಲಿ ಡಿಸೆಂಬರ್ 24ನೇ ತಾರೀಕು. ಯಾರು ವಿನ್ನರ್ಸ್ ಅಂಕಣ ಬಿ? ಅತ್ತಾಜಿ ಅವರೇ, ಬಿಯ ಫಲಿತಾಂಶ ಹೇಳಿ. ಸೋಲ್ಜರ್ಸ್ ಮಡಂತ್ಯಾರ್. ಓಕೆ, ಗುರುವಾಯ್ಕೆರೆ ಮತ್ತು ಮಡಂತ್ಯಾರ್ ನಡುವೆ ಮುಂದೆ ಸೆಮಿಫೈನಲ್.
ದ್ವಿತೀಯವದಿ ಅದು ಬಂಗೇರಕಟ್ಟೆಗೆ ಒಂದು ಹೊಸ ಚೇತನವನ್ನ ಪುನಶ್ಚೇತನವನ್ನ ಕೊಡುವಂತಹ ಅವಧಿ ಕಳೆದ ಸ್ಪರ್ಧೆಯಲ್ಲಿ ಕಂಡಿದೆ. ಇದೀಗ ಅದೇ ರೀತಿಯಲ್ಲಿ ಆರಂಭವನ್ನು ಪಡೆದುಕೊಂಡಿದೆ. ದ್ವಿತೀಯ ಬದಿಯಲ್ಲಿ ಮೊದಲ ಅಂಕ ಬಂಗೇರಕಟ್ಟೆಗೆ ದಾಖಲಾತಿಯನ್ನು ಕಾಣುವಂತಹ ಬೆಳೆಯಲ್ಲಿ ನಾಸಿರ್ ಬಂಗೇರಕಟ್ಟೆ ಕಬಡ್ಡಿಗಾಗಿ ನಿರಂತರವಾಗಿ ಕರ್ನಾಟಕ ಪ್ರಯಾಣವನ್ನು ಮಾಡೋ ಈ ನಡುವೆ ಅಚಾನಕ್ಕಾಗಿ ಸುಧನ್ವ ಇವರಿಗೆ ವಿಜಯ್ ನಯನಾಡು ನಾವಿದ್ರೆ ವೇದಿಕೆಗೆ ಬರಬೇಕು. ವಿಜಯ್ ನಯನಾಡು ನಿಜಾಮ ಪ್ರಯತ್ನ ವ್ಯರ್ಥವಾಗಿದೆ. ಚವ ಅಂಕದ ಜೊತೆಗೆ ವಾಪಸ್. ಫ್ರೆಂಡ್ಸ್ ಗುರುವಾಯೂರಿಕೆರೆ ಸೋಲ್ಜರ್ಸ್ ಮಡಂತ್ಯಾರು ಮತ್ತೆ ಬಿ ಅಂಕಣಕ್ಕೆ ಬರುವಂತೆ. particularly Siddiq. Anyhow, both the teams are getting 1 point each. That's why 20-10 and now 22-10. 22-10. ದ್ವಿತೀಯ ಬದಿಯಲ್ಲಿ ಗಣೇಶ್ ಶೆಟ್ಟಿ ಮಡಂತ್ಯಾರು, ಕೌಶಿಕ್ ಎಚ್, ಸಂಜಿತ್ ಶೆಟ್ಟಿ ಮುಗರಡಿ, ಸಚಿನ್ ಮಡಂತ್ಯಾರು, ಸ್ವಸ್ತಿಕ್, ಪ್ರಶಾಂತ್ ಹಟ್ಟತ್ತೋಳಿ ನಾವು ದಯಮಾಡಿ ವೇದಿಕೆಗೆ ಬರಬೇಕು. ಗಣೇಶ್ ಶೆಟ್ಟಿ ಮಡಂತ್ಯಾರು, ಕೌಶಿಕ್ ಎಚ್, ಸಂಜಿತ್ ಶೆಟ್ಟಿ ಮತ್ತು ಫ್ರೆಂಡ್ಸ್ ದೇವಿನಗರ ತಾವು ಸಿದ್ಧತೆ ಆರಂಭಿಸಬಹುದು. ಇನ್ನೇ ಕೆಲವೇ ನಿಮಿಷಗಳಲ್ಲಿ ಫೈನಲ್ಗಾಗಿ ಕರೆ ನಿರೀಕ್ಷಿಸಬಹುದಾಗಿದೆ. ಇಲ್ಲಿ ಸೆಮಿಫೈನಲ್ ನಡೀತಾ ಇದೆ. ಫೈನಲ್ ಕೆಲವೇ ನಿಮಿಷಗಳಲ್ಲಿ 60 ಕಿಲೋ ವಿಭಾಗದಲ್ಲಿ ಕರಾವಳಿಯ ದೈತ್ಯ ಕಬಡ್ಡಿ ತಾರೆ ಕೌಶಿಕ್ ಅವರು ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ. ಇದೇ ವೇದಿಕೆಯಲ್ಲಿ ವಾಲಿಬಾಲ್ ನ ದೈತ್ಯ ತಾರೆ ಸಂಚಿತ್ ಶೆಟ್ಟಿ ಅವರಿದ್ದಾರೆ. ಕಬಡ್ಡಿ ಲೋಕದಲ್ಲಿ ಸದಾಕಾಲ ನಗುವಂತ ಏಕೈಕ ಮುಖ ಅದು ಕೌಶಿಕನದ್ದು. ಸದಾ ನಗು, ಅದು ಯಾವುದೇ ಸಂದರ್ಭವಾಗಿರಲಿ ನಗು ಅನ್ನುವಂಥದ್ದು ಕೌಶಿಕನ ಮುಖದಲ್ಲಿರುತ್ತೆ. ಆಸೆಯಂತೆ ಮುಂದಕ್ಕೆ ಸಂಜಿತ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಶೆಟ್ಟಿ ಅವರ ಸುಪುತ್ರ, ಅತ್ಯುತ್ತಮ ವಾಲಿಬಾಲ್ ಆಟಗಾರ ನಮ್ಮ ಶೇಖರ್ ಮಡಂತ್ಯಾರು, ಪ್ರೌಢಶಾಲೆಯ ಶಾರೀರಿಕ ಶಿಕ್ಷಕರು. ಇಲ್ಲಿ ಅಂತಿಮ 5 ನಿಮಿಷ. ವಿಜಯಕಾಜ್ ಅವರೇ, ವೇದಿಕೆಯಲ್ಲಿ ನಾವು ಗುರುತಿಸುವಂತಹ ಮತ್ತೊಬ್ಬ ವ್ಯಕ್ತಿತ್ವ ಶ್ರೀ ಪ್ರದೀಪ್ KMC, ನಮ್ಮ ಕಬಡ್ಡಿ ಆಟಗಾರನಿಗೆ ವಿಶೇಷ ಶರತ್ ಅಟ್ಟತೋಡಿಯವರು ಸಹ ಇದ್ದಾರೆ ವೇದಿಕೆಯಲ್ಲಿ. ಕಬಡ್ಡಿ ಆಟಗಾರರಿಗೆ ವಿಶೇಷವಾಗಿ ಗಾಯಗಳಾದಲ್ಲಿ KMC ಆಸ್ಪತ್ರೆಯ ವಿಶೇಷ ಸೇವೆಯನ್ನ ಕೊಡುವಂತಹ ದೊಡ್ಡ ಮನಸ್ಸಿನ ಒಡೆಯ ಶ್ರೀ ಪ್ರದೀಪ್ ಅವರಿಗೆ ದೊಡ್ಡ ಚಪ್ಪಾಳೆಯನ್ನು ಅವರಿಗೆ ಅತ್ಯಂತ ಶ್ರೇಷ್ಠ ಕ್ರೀಡಾಳುಗಳಿಗೆ ಮಾತ್ರ ಅಲ್ಲದೆ ಸಾರ್ವಜನಿಕ ವಿಭಾಗಗಳಲ್ಲೂ ಕೂಡ ಗುರುತಿಸಿಕೊಳ್ಳಬಲ್ಲ ಹೆಸರು ಪ್ರದೀಪ್. ಇಲ್ಲಿ ಶ್ರವಣಗೌಡ ದಾಳಿ ಚಪ್ಪಿ ನಿಜಾಮ ಕಾರ್ನರ್ ವಿಭಾಗಗಳಲ್ಲಿ ವಿದ್ಯಾಂಚನೆಯ ಉಳ್ಳಾಲ ವಿರುದ್ಧವಾಗಿ NH ಬಂಗೇರಕಟ್ಟೆ ತತ್ವಮಸಿ ಭಗಂಬಿಲ ದಂಡವನ್ನ ಅತ್ಯಂತ ಸ್ಪಷ್ಟವಾದ ಬಲಪಡಿಸುವ ತಬಕದಲ್ಲಿ ಹೊಸ ಪ್ರಯೋಗ ನಡೀತಾ ಇದೆ ಬಂಗೇರಕಟ್ಟೆಯಿಂದ. ಆದರೆ NH ಬಂಗೇರಕಟ್ಟೆಯ ಅಂಕಣದಲ್ಲಿ ಸಮವಸ್ತ್ರಗಳನ್ನು ಗಮನಿಸಿದಾಗ ಒಟ್ಟು 7 ತಂಡಗಳ ಆಟಗಾರರು ಪರಸ್ಪರ ಒಟ್ಟಾಗಿ ಆಡುವ ಆಟಗಾರರಾಗಿದ್ದಾರೆ. ಸೊ ವಿದ್ಯಾಂಚನೆಯ ಈ ತಂಡದಲ್ಲಿ ಕಾಣುವಂತಹ ಬಹಳಷ್ಟು ಆಟಗಾರರು ವಿಕಾಸ್ ಕಾಲೇಜಿನ ಮಾಜಿ ವಿದ್ಯಾರ್ಥಿಗಳು, ಆಕಾಶ್ ಶೆಟ್ಟಿಯವರ ಶಿಷ್ಯಗಣ. ಮತ್ತೆ ಚವ್ವ 5 ಡಿಪೆಂಡರ್ಗಳ ಮಧ್ಯೆ ಅಂಕಗಳ ಗಳಿಕೆಯ ಆಧಾರದಲ್ಲಿ ಇನ್ನೊಂದು ಸೆಮಿಫೈನಲ್. ಇಲ್ಲಿ 3 ನಿಮಿಷಗಳಲ್ಲಿ ಮೊದಲ ಸೆಮಿಫೈನಲ್ ಪೂರ್ಣಗೊಳ್ಳಲಿದೆ. ಗುರುವಾಯೂರ್ ಸಾಯಿರಾಮ್ ವಿರುದ್ಧವಾಗಿ ಪ್ರತಿ ಹಂತದಲ್ಲಿ ಸಾಯಿರಾಮ್ ಗುರುವಾಯೂರ್ ತಡವಾಗಿ ಬರುತ್ತಾ ಇತ್ತು. ಇದು ಸೆಮಿಫೈನಲ್ ಹೋರಾಟ, ಹಾಗಾಗಿ ಬೇಗ ಬರಬಹುದು ಅನ್ನುವ ನಿರೀಕ್ಷೆಗಳಿದೆ. ತಂಡವನ್ನ ಬಹಳಷ್ಟು ಬೇಗನೆ ಕರೆತರುವ ಜವಾಬ್ದಾರಿ ಸಂತೋಷ್ ಅವರಿಗಿದೆ. ಆದರೆ ಸಂತೋಷ್ ಕಾಣ್ತಾ ಇಲ್ಲ.
ಏಕಲ ಯೋಜನೆ ಕಾರ್ಯಕ್ರಮ ನಡೆಯುತ್ತೆ ಪತ್ತೊಂದಿನ ಜಯನ ಭಜನಾ ಮಂದಿರದ ಅಧ್ಯಕ್ಷರು ಅಂಜನೆ ಕೊಡೆದ ಕ್ರೀಡಾ ಜ್ಯೋತಿ ಪಂಚಾಯತಿನ ಆದರ್ಶ ಗೌಡ ಮಂಜಪ್ಪಳಿಗೆ ಯಾರೆಲ್ಲ ಈ ಸಂದರ್ಭ ಸ್ವಾಗತ ಮಾಡ್ತಿದ್ದಾರೆ ಐದೊಟ್ಟಿಗೆ ಅಂತ